ಕುಂಡಲವಾ ಸ್ವಾಮಿ ಲೋಕದ ಮೇಲೆ ದಾಳಿಯನ್ನು ಮಾಡಿ ನಮ್ಮನ್ನು ಯುದ್ಧದಲ್ಲಿ ಸೋಲಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ನಮ್ಮಲ್ಲಿರುವ ವರುಣನ ಮನುಷ್ಯ ನಾನು ಕೈಗಟ್ಟಿ ಕುಳಿತುಕೊಳ್ಳುವಂತೆ ಆ ದೂತನರ ದಾಸರನ್ನು ಬಂದು ನಿಮಗೂ ನಿಮ್ಮ ಲೋಕಕ್ಕೂ ಸೌಖ್ಯವನ್ನು ತೆಗೆದುಕೊಡುತ್ತೆ. ನಿಶ್ಚಿತ ನಾವು ಹಾಗಾದರೆ ದೇವ ಅಲ್ಲಿಯವರೆಗೆ ನಾವು ಎಲ್ಲಿರಬೇಕು? ಅಲ್ಲಿಯವರೆಗೆ ನಮ್ಮ ದ್ವಾರಾವತಿಯಲ್ಲಿ ನೀವು ದೇವೇಂದ್ರನಿಗೆ ಅಭಯವನ್ನು ಕೊಟ್ಟಿದ್ದೇವೆ. ಕಿರಿದ ಸಮಯದಲ್ಲಿ ಆ ದೂತವನ್ನು ಕರೆಯುತ್ತೇನೆ ಎಂಬುದಾಗಿ ಎಲ್ಲಿದ್ದೀಯ ಸತ್ಯಕ್ಕ ಬಂದ ಮೇಲೆ ಇವರೇತ ಬಂದು ಸತ್ಯಕ್ಕ ಹಾಯ್ ಮಕ್ಕಳೇ ಏನು ಅಲ್ಲ ಏನು ಭಗವಂತ
ಅಂತ ಯಾರಲ್ಲಿ ಹೇಳುವುದು? ಆ ಒಂದು ವೈಷಮದ ಪ್ರಕರಣದಲ್ಲಿ ಮಾತೆಯಾಡಿದಂತಹ ಮಾತು ಕಷ್ಟಾಂತ ಬಂದಾಗ ನೀವು ಹಣ ಮಾಡುವುದು ಯಾಕೆ? ನಮ್ಮ ಕಷ್ಟವನ್ನು ಮಾತೆಯಲ್ಲೇ ಹೇಳಿಕೊಳ್ಳುವುದು. ಪೂಜಿಸಿದನ ಮಾಯಿಯ ನಿರ್ಜರದೆಲೆಗೆ ಪೂಜಿಸಿದನು ಮಾಯಿಯ ಮೋದಗವ ಪಾಲಿಸುವ ರಾಜರಾಜೇಶ್ವರಿ ಚರಣ ಸರ್ವ ಭಕ್ತಿಯಿಂದ ನನ್ನನ್ನೇ ಅನಂತ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಬೇಕಾದರೆ ಯಾರಿಂದ ಕಷ್ಟವನ್ನು ನನ್ನಲ್ಲಿ ಹೇಳಿಗೂ ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಜನನಿ ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ. ಈ ತುಗಿನ ಗಿರಿಯಲ್ಲಿ ಕೊಟ್ಟು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ, ಕಣ್ತುಂಬಿಸಿಕೊಳ್ಳಿ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ತಿಳಿದಳ ಯೋಗಿಸಿ ಎಂದು ಯೋಗಿಸಿ ಮಹಾಮಾಯಿ ಮನ ಮಾಡಿದನು ಎಂದಾದರೆ ಸಂಕಲ್ಪ ಮಾತ್ರದಿಂದಲೇ ವ್ಯವಹಾರವನ್ನೆಲ್ಲ ಸಿದ್ಧವಾಗಲಿ. ಆದರೆ ಹಾಗಾಗಲಿಲ್ಲ. ಶ್ರೀದೇವಿ ಲೀಲೆಯನ್ನು ಮೊದಲು ಪ್ರತಿಯೊಬ್ಬರು ಅರ್ಥವಿಸಿಕೊಳ್ಳಬೇಕು. ದುರುಳರನ್ನು ವಧಿಸುವುದಕ್ಕೆ ನಾನಾದವರ ಬಳಿ ಹೋಗುವುದೇ? ಅವನನ್ನೇ ನನ್ನತ್ತ ಬಲಿಸಬೇಕು. ಹೇಗೆ ಬಲಿಸಲಿ ಎನ್ನುವ ಹಾಗೆ ಆಲೋಚಿಸಿದೆ. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪುರುಷರೆಲ್ಲರೂ ಹೆಣ್ಣು ಹೊನ್ನು ಮನಸ್ಸು ಈ ಮೂಲಿಕೆಯನ್ನು ಬೀಳಲೇಬೇಕು. ಮೂರು ಲೋಕವನ್ನು ಕೊಂಡಾಡುವಂತಹ ಶ್ರೀನಿವಾಸನಿಗೆ ಮಣ್ಣಿನ ಅಗತ್ಯವಾಗಲಿ, ಮಣ್ಣಿನ ಅನಿವಾರ್ಯತೆಯಾಗಲಿ ಇರುವುದಕ್ಕೆ ಸಾಧ್ಯವೇ?